ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ನರ್ಸಿಂಗ್ ವತಿಯಿಂದ ಸ್ಮಾರ್ಟ್ ನರ್ಸಿಂಗ್ ಫಾರ್ ಎಕ್ಸಲೆನ್ಸ್ ಇನ್ನೋವೇಟ್ ಎಲಿವೇಟ್ ಮತ್ತು ಇನ್ಸ್ಪೈರ್ ಎನ್ನುವ ವಿಚಾರದ ಕುರಿತು ರಾಷ್ಟ್ರೀಯ ಸಮ್ಮೇಳನವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಹಾರಾಷ್ಟ್ರದ ಭಾರತಿ ವಿದ್ಯಾಪೀಠ ಡೀಮ್ ಟು ಬಿ ಯೂನಿವರ್ಸಿಟಿಯ ಡೀನ್ ಮತ್ತು ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ವೈಶಾಲಿ ಸಂತೋಷ್ ಜಾಧವ್, ಬೆಂಗಳೂರಿನ ಆರ್ಜಿಯುಎಚ್ಎಸ್ನ ಸೆನೆಟ್ ಸದಸ್ಯೆ ಮತ್ತು ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಅಧ್ಯಾಪಕಿ ಪ್ರೊಫೆಸರ್ ವೈಶಾಲಿ ಶ್ರೀಜಿತ್ ಹಾಗೂ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಹಿಮಾ ಉರ್ಮಿಳಾ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಂಟಿಯಾಗಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಹಾರಾಷ್ಟ್ರದ ಭಾರತಿ ವಿದ್ಯಾಪೀಠ ಡೀಮ್ ಟು ಬಿ ಯೂನಿವರ್ಸಿಟಿಯ ಡೀನ್ ಮತ್ತು ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ವೈಶಾಲಿ ಸಂತೋಷ್ ಜಾಧವ್ ಅವರು, ರೋಗಿಗಳ ಆರೈಕೆಯಲ್ಲಿ ನರ್ಸ್ಗಳ ಕೊಡುಗೆ ಅಮೂಲ್ಯವಾಗಿದೆ, ಹಾಗಾಗಿ ನರ್ಸಿಂಗ್ ವೃತ್ತಿ ಎಂಬುದು ಅಗತ್ಯವಾಗಿದೆ ಎಂದರು. Just to say about the smart nursing, as already said, it is innovate and inspire. The three words means a lot. ಬೆಂಗಳೂರಿನ ಆರ್ಜಿಯುಎಚ್ಎಸ್ನ ಸೆನೆಟ್ ಸದಸ್ಯೆ ಮತ್ತು ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಅಧ್ಯಾಪಕಿ ಪ್ರೊಫೆಸರ್ ವೈಶಾಲಿ ಶ್ರೀಜಿತ್ ಅವರು ಮಾತನಾಡಿ, ರಾಷ್ಟ್ರೀಯ ಸಮ್ಮೇಳನದ ಮೂಲಕ ವಿದ್ಯಾರ್ಥಿಗಳಿಗೆ ಜ್ಞಾನವೃದ್ಧಿ ಸಹಕಾರಿಯಾಗುತ್ತಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. Be published. We just focus on what we have to do the work today and then finish our work and go back home and come the next day. But we never go back or we do some research and find something which is important to learn and implement it in our day-to-day or our skills in nursing is very important. So innovation, I would say, as the theme suggests, the whole program I felt is an innovation because it's a very wonderful concept. So I would say that. And inspiring, definitely we all have to inspire others. Whoever. Now nurses, I would say we all are blessed with healing hands. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಹಿಮಾ ಉರ್ಮಿಳಾ ಶೆಟ್ಟಿಯವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಇದೊಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ. ಯಾಕೆಂದರೆ ನರ್ಸಿಂಗ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾಹಿತಿ ಸಿಕ್ಕಿದಂತಾಗುತ್ತದೆ ಎಂದರು. There were 325 nursing colleges in Karnataka. So in 25 years, that was the progression of nursing. Having said that, yes, he inspired those many. What I'd like to say is, I find that we ಸಮ್ಮೇಳನದ ಸಾರಾಂಶ ಮತ್ತು ಉದ್ದೇಶಗಳನ್ನು ಸಂಘಟನಾ ಕಾರ್ಯದರ್ಶಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಶ್ಯಾಮಲಾ ಕೆಎಸ್ ಅವರು ಮಂಡಿಸಿದರು. Including the adoption of technologies, data analytics and evidence-based practice. Innovation encourages critical thinking and creative problem solving in nursing practice, leading to improved patient care and outcomes. In conclusion, the conference theme, Smart Nursing for Excellence, Elevate, Inspire and Innovate, provides a framework for exploring the latest developments, trends and the best practices in nursing, and highlighted the importance of nursing excellence, innovation and leadership in shaping the future of healthcare. ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ಪ್ರಧಾನ ಭಾಷಣವನ್ನು ಪ್ರಾಂಶುಪಾಲರು ಮತ್ತು ಸಂಘಟನಾ ಅಧ್ಯಕ್ಷೆ ಡಾಕ್ಟರ್ ಪದ್ಮಪ್ರಿಯಾ ಎಸ್ ಅವರು ನಡೆಸಿಕೊಟ್ಟರು. Thank you very much and a special thanks to organizing committee members, it's my faculty
because they are the backbone of this conference. Thank you, dear all. I also thank to our student organizers of today's functions because they are the biggest support for us. They just give lot of knowledge, they just put lot of efforts for making all that arrangement. Thank you everyone. ಡಾಕ್ಟರ್ ಎಂವಿ ಶೆಟ್ಟಿ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುಮಾ ಎಸ್ ರೈ ಅವರು ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು. ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ಅಂಜು ಪ್ರಸಾದ್ ಮತ್ತು ಪ್ರಿಯಾ ವಿ ನಿರೂಪಿಸಿದ್ರು. ಉಪನ್ಯಾಸಕಿ ಐಶ್ವರ್ಯ ಸ್ವಾಗತಿಸಿ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಲವಿನಾ ಜ್ಯೋತಿ ಡಿಮೆಲ್ಲೋ ವಂದಿಸಿದ್ರು. ಈ ವೇಳೆ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಶ್ಯಾಮಲಾ ಕೆಎಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಸಮ್ಮೇಳನದಲ್ಲಿ ವಿವಿಧ ವೈವಿಧ್ಯಮಯ ವಿಷಯದ ಕುರಿತು ಚರ್ಚೆ ನಡೆಯಿತು. ಭವಿಷ್ಯದ ನರ್ಸಿಂಗ್ ನಾಯಕರನ್ನು ರೂಪಿಸುವಲ್ಲಿ ಮತ್ತು ನಾವೀನ್ಯತೆ ಮತ್ತು ಶ್ರೇಷ್ಠತೆಯ ಮೂಲಕ ಆರೋಗ್ಯ ಸೇವೆಯಲ್ಲಿ ಪರಿವರ್ತನಾತ್ಮಕ ಪ್ರಗತಿಯನ್ನು ಮುನ್ನಡೆಸುವಲ್ಲಿ ಸಮ್ಮೇಳನವು ಸಾಕಷ್ಟು ಪ್ರಯೋಜನವಾಗಿತ್ತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.